25-30 ವರ್ಷಗಳ ಹಿಂದೆ ಕಂಪ್ಯೂಟರ್ ಬರ್ತದೆ ಅಂದ ಕೂಡಲೇ ಬ್ಯಾಂಕ್ ಉದ್ಯೋಗಿಗಳು ಎಲ್ಲ ಉದ್ಯೋಗಿಗಳು ಸ್ಟ್ರೈಕ್ ಮಾಡಿದರು. ಎಲ್ಲ ಬಂದೆಲ್ಲ ಆ ಟೈಮಲ್ಲಿ ಮಾಡಿದರು. ಕಂಪ್ಯೂಟರ್ ಬರ್ತದೆ, ನಮಗೆ ಕಂಪ್ಯೂಟರ್ ಬೇಡ, ನಾವು ಟೈಪ್ ರೈಟರಲ್ಲಿ ಇದ್ದವರು, ನಮ್ಮ ಉದ್ಯೋಗ ಹೋಗುತ್ತೆ ಅಂತ. ಇಲ್ಲ, ಮತ್ತಷ್ಟು ಉದ್ಯೋಗ ಸೃಷ್ಟಿ ಆಯಿತು. ನೀವು ಯೋಗಿತಾ ಅವರು ಹೇಳಿದ ಅದಕ್ಕೆ ಒಂದು ಮಾತಿದೆ, ದ ಆರ್ಟ್ ಆಫ್ ಸ್ಟೇಯಿಂಗ್ ಎಂಪ್ಲಾಯಬಿಲಿಟಿ ಅಂದರೆ ಇಟ್ ಇಸ್ ಡಸಂಟ್ ಮೀನ್ ದ್ಯಾಟ್. ನನ್ನ ಪ್ರಕಾರ ಏನಂದರೆ ನಾವು ಎವ್ರಿ ಚೇಂಜಸ್ ಆಗ್ತಾ ಇದೆ, ಅದಕ್ಕೋಸ್ಕರ ನಾವು ಏನೋ ಚೇಂಜ್ ಮಾಡ್ಕೊಳ್ಳೋದಲ್ಲ. ನನ್ನ ಪ್ರಕಾರ ಏನಂದರೆ ಅಡಾಪ್ಟಬಿಲಿಟಿ, ಏನೋ ಬರುವ ಮೊದಲು ಯು ಅಡಾಪ್ಟ್ ಯುವರ್ ಸೆಲ್ಫ್ ಆ್ಯಂಡ್ ಪ್ರಿಪೇರ್ ಫಾರ್ ದ ಮಾರ್ಕೆಟ್ ಚೇಂಜ್. ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅದೇನಾಗಿದೆ ನಮ್ಮ ಈಗಿನ ಒಂದು ಜನ್ರೇಷನಲ್ಲಿ ಅದು ಕಮ್ಮಿ ಆಗಿದೆ. ಇವರು ಯತೀಶ್ ಅವರೇ, ಈಗ ಯಾವ ವಲಯ ಹೆಚ್ಚು ಆಕರ್ಷಕ ಅಂತ ಅನಿಸ್ತದೆ ನಿಮಗೆ ನೋಡ್ಬೇಕಾದ್ರೆ? ಈಗ ವಲಯ ಸಾಧಾರಣ ನಮಗೆ ಎಲ್ಲವೂ ಆಕರ್ಷಕವೇ, ಆದರೆ ಈಗ ನಮಗೆ ಕೃತಕ ಬುದ್ಧಿಮತ್ತೆ ಅಂತ ಹೇಳೋ ಒಂದು ಕಾನ್ಸೆಪ್ಟನ್ನು ನಾವೀಗ ಶುರು ಮಾಡಿದ್ದೇವೆ. ಅದೀಗ ನಮಗೆ ಈಗ ನಾವು ಏನು ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾವೆ, ಇದನ್ನು ನಾವು ಇಂಡಸ್ಟ್ರಿ 4 ಅಂತೇಳಿ ಕರಿತೇವೆ. ಇಂಡಸ್ಟ್ರಿ 1, 2, 3 ಅಂದರೆ 4 ಅಂತ ಹೇಳಿದ್ರೆ ಡಿಜಿಟಲೈಸೇಷನ್, ಅಲ್ಲಿ ನಾವು ಯುಗದಲ್ಲಿ ಇದ್ದೇವೆ. ಸರಿ, ಇಲ್ಲಿ ಕೃತಕ ಬುದ್ಧ ಅಂತ ಎಂಬುದು ಒಂದು ಸಣ್ಣ ಒಂದು ಮಗು ಈಗ ನಾವು ಹುಟ್ಟಿದೆ, ಅದನ್ನು ನಾವು ಈಗ ಬೆಳೆಸ್ತಾ ಇದ್ದೇವೆ. ಸರಿ, ಅದು ಇಂಡಸ್ಟ್ರಿ 5 ಅಂತೇಳಿ ಮುಂದೆ 2050 ವಿಕಸಿತ ಭಾರತ ಆದ್ಮೇಲೆ ಬರುವಂಥದ್ದು. ಹೌದು. ಸೊ ಇದರಲ್ಲಿ ಕೃತಕ ಬುದ್ಧಿಮತ್ತೆಯಿಂದ ಕೂಡಿದಂತಹ ಕ್ಷೇತ್ರಗಳು ಯಾವುದೇ ಇದ್ರೂ ಅದಕ್ಕೆ ಬೇಡಿಕೆ ಜಾಸ್ತಿ. ಈಗ ನಮ್ಮ ಸಾಂಪ್ರದಾಯಿಕ ಕೋರ್ಸುಗಳು ಅಂತ ನಾನೀಗ ಹೇಳಿದೆ, ಮೆಕ್ಯಾನಿಕಲ್ ಇರ್ಬೋದು, ಸಿವಿಲ್ ಇಂಜಿನಿಯರಿಂಗ್ ಇರ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಇರ್ಬೋದು. ಈಗ ಉದಾಹರಣೆಗೆ ಒಂದು ರೋಬೋಟ್ ಮಾಡಬೇಕು ಅಂತ ಹೇಳಿ ಆದರೆ ಖಾಲಿ ಕಂಪ್ಯೂಟರ್ ಸೈನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬೇಕು, ಮೆಟೀರಿಯಲ್ ಸೈನ್ಸ್ ಇಂಜಿನಿಯರಿಂಗ್ ಬೇಕು, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಬೇಕು. ಎಲ್ಲ ಒಂದು ಕಂಬೈಂಡ್ ಆಗಿ ಆಗುವ ರೋಬೋಟ್ ಅಂತ ರೂಪ ಆಗುತ್ತೆ. ಅದಕ್ಕೆ ನಾವು ಕೃತಕ ಬುದ್ಧಿಮತ್ತೆಯನ್ನು ಸೇರಿಸಿದ್ರೆ ಅದು ಒಂದು ಯಂತ್ರಮಾನವ ಅಂತೇಳಿ ಆಗುವಂಥದ್ದು ಅಲ್ವಾ? ಸೊ ಹಾಗಾಗಿ ಈ ಸಾಂಪ್ರದಾಯಿಕ ಕೋರ್ಸ್ಗಳಿಗೆ ಬೇಡಿಕೆ ಕಮ್ಮಿ ಆಗಿದೆ, ಇಲ್ಲ ಅಂತ ಹೇಳಿಲ್ಲ. ನಾವು ಈಗ ಉದಾಹರಣೆಗೆ ಮೆಕಾಟ್ರಾನಿಕ್ಸ್ ಅಂತೇಳಿ ಒಂದು ಕೊಟ್ಟರು, ಮೆಕ್ಯಾನಿಕಲ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಕಂಬೈನ್ ಆಗಿ ಬರುವಂಥದ್ದು. ಆ ರೀತಿಯಲ್ಲಿ ಈಗ ಸಿವಿಲ್ ಇಂಜಿನಿಯರಿಂಗ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಅಂತೇಳಿ ಬರ್ತದೆ, ಬೇರೆ ಸ್ಪೆಷಲೈಸ್ಡ್ ಪೋರ್ಷನ್. ಸೊ ಅದರಲ್ಲಿ ನಾವು ಯಾವ ರೀತಿಯಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಉಪಯೋಗಿಸಬಹುದು ಎಂಬುದರ ಬಗ್ಗೆ ನಾವು ಗಮನ ಹರಿಸಿದ್ರೆ ನಮಗೆ ಎಲ್ಲ ಕೋರ್ಸುಗಳಿಗೆ ಬೇಡಿಕೆ ಮುಂದೆ ಇರುವಂತಹ ಬೇಡಿಕೆ. ಯಾವ ಕೋರ್ಸುಗಳು ಹಾಳಲ್ಲ, ಯಾವ ಕೋರ್ಸ್ ಇದೆ, ಫಂಡಮೆಂಟಲ್ ಬೇಸ್ ಬೇಕೇ ಬೇಕು. ಅದಕ್ಕೆ ಈಗ ನಾವು ಮುಂದಿನ ನೋಡಿ ಭವಿಷ್ಯದಲ್ಲಿ ಹೇಗೆ ಅಂತ ಹೇಳಿ ನಾವು ಯಂತ್ರಗಳೇ ಇರುವಂಥದ್ದು, ಅದರನ್ನ ಮ್ಯಾನೇಜ್ ಮಾಡಲಿಕ್ಕೆ ನಾವು ಏನು ಹ್ಯೂಮನ್ ಇಂಟೆಲಿಜೆನ್ಸ್ HI&AI ಅಂತ ಇರುವಂತ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ನಮಗೀಗ ಮನೆ ಕೆಲಸಕ್ಕೆ ನಮಗೆ ಜನಗಳು ಬೇಕು. ಈಗ ಸಿಗ್ತಾರೆ ಮನೆ ಕೆಲಸಕ್ಕೆ ಸುಮಾರು ಜನ ಸಿಗ್ತಾರೆ, ತಿಂಗಳಿಗೆ ಸಂಬಳ ಕೊಟ್ಟು ಬರ್ತಾರೆ. ನಾಳೆ ನಮಗೆ ರೋಬೋಟ್ ಬಂತು, ಮನೆ ಕೆಲಸಕ್ಕೆ ಬಂದಿದೆ ರೋಬೋಟ್, ಅವ್ರಿಗೆ ಕೆಲಸ ಹೋಯ್ತಾ? ಅವ್ರ ಕೆಲಸ ಸುಮ್ಮನೆ ಕೂತ್ಕೊಳ್ಬಾರ್ದು. ಈಗ ಮನೆ ಕೆಲಸ ಏನ್ ಮಾಡ್ತಾ ಇದ್ದಾರ, ಅವರೊಂದು 10 ರೋಬೋಟ್ ಅನ್ನ ಪರ್ಚೇಸ್ ಮಾಡುವ ಶಕ್ತಿಯನ್ನು ತಕೊಂಡು, ಈಗ ನಮ್ಗೆ ಲೋನ್ ಎಲ್ಲ ಸಿಗ್ತದೆ ಭಾರತದಲ್ಲಿ, ತಕೊಂಡು ಅದನ್ನ ಬಾಡಿಗೆ ಕೊಡ್ಬೋದು. ಅವ್ರು ಅಪ್ಡೇಟ್ ಆಗ್ಬೇಕು. ಆ ರೀತಿಯಲ್ಲಿ ಒಂದು ಉದಾಹರಣೆ ಮೂಲಕ ಹೇಳಿದ್ನ ನಾವು ಹೀಗೆ ಚೇಂಜಸ್ ಆದ್ರೆ ಕೆಲಸ ಉದ್ಯೋಗ ಕಡಿತ ಎಂಬುದು ದೊಡ್ಡ ಸಮಸ್ಯೆ ಅಲ್ಲ. ಉದ್ಯೋಗ ಯಾವ ರೀತಿಯಲ್ಲೂ ಮಾಡ್ಕೊಂಡು ಹೋಗ್ಬೋದು ಎನ್ನುವಂಥದ್ದು. ಈಗ ಯೋಗಿತಾ ಅವರೇ, ನೀವು ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಮೊದಲೆಲ್ಲ ಊರಿಂದ ದುಬೈಗೆ ಹೋಗ್ತಾರೆ, ಅಥವಾ UAE ಅಥವಾ UAE ಕತಾರು ಅಥವಾ ಸೌದಿ ಅರೇಬಿಯಾಗೆ ಹೋಗ್ತಾರೆ, 1 ವರ್ಷ ನಂತರ ಬರ್ತಾರೆ, ಬರುವಾಗ ಒಂದಷ್ಟು ಗಿಫ್ಟು ಅದು ಇದೆಲ್ಲ ಹೊಡ್ಕೊಂಡು ಬರ್ತಾರೆ, ಅದೆಲ್ಲ ಇದ್ದದ್ದೇ. ಹಾಗೆ ಈಗ ಪ್ರಸ್ತುತ ಕಾಲಘಟ್ಟದಲ್ಲಿ ಭಾರತದಿಂದ ವಿದೇಶಕ್ಕೆ ಕೆಲಸಕ್ಕೆ ಹೋಗುವುದು ಎಷ್ಟು ಸೂಕ್ತ, ಏನನ್ನು ಅನಿಸ್ತದೆ? ನನ್ನ ಪ್ರಕಾರ ನೀವು ಕೇಳೋದಾದರೆ ನಾನು ಫಸ್ಟ್ ಪ್ರಿಫರ್ ಮಾಡೋದು ಭಾರತದಲ್ಲಿ ಉದ್ಯೋಗ ಇರುವಂತಹ ಆಪರ್ಚುನಿಟಿಗಳು, ಅದು ವಿದೇಶಕ್ಕಿಂತ ಭಾರತ ನಾನು ಸುಟೇಬಲ್ ಅಂತ ಹೇಳ್ತೀನಿ. ಯಾಕಂದರೆ ಸಾಧಾರಣ ನಾನು ಒಂದು 20 ವರ್ಷದ ಮೊದಲಿನ ಪರಿಸ್ಥಿತಿ ಕಾಲಘಟ್ಟದಲ್ಲಿ ನೋಡೋದಾದರೆ, ಹೌದು ಆವಾಗ ಏನಾಗಿತ್ತು ಅಂದರೆ, ಇವಾಗ ನಮ್ಮ ಇಂಡಿಯಾದಲ್ಲೇ ನಾವು ಏನು ಬೇಡ, ನಮ್ಮ ದಕ್ಷಿಣ ಕನ್ನಡದಲ್ಲೇ ತಗೊಂಡ್ರೆ, ಈಗ ನಾನು ಇಂಜಿನಿಯರಿಂಗ್ ಮಾಡುವಾಗ ಇದ್ದದ್ದು ನಮ್ಮ NITK ಮತ್ತೆ ನಮ್ಮ ನಿಟ್ಟೆ, ಈ ಜೋಸೆಫ್ ಎಲ್ಲ ಯಾವುದೂ ಇರಲಿಲ್ಲ. ಇವಾಗ ಎಷ್ಟೊಂದು ಕಾಲೇಜುಗಳಿದೆ. ಹಾಗಾಗಿ ರಿಸೋರ್ಸ್ ಅವೈಲಬಿಲಿಟಿಗೆ ಇವಾಗ ಯಾವುದೇ ಕೊರತೆ ಇಲ್ಲ. ರಿಸೋರ್ಸ್ ಅವೈಲಬಿಲಿಟಿ ಅಷ್ಟು ಸಿಗ್ತಾ ಇದೆ. ಬಟ್ ಏನ್ ಕೊರತೆ ಕಾಣ್ತಾ ಇದೆ, ಅದನ್ನ ಬ್ಯಾಲೆನ್ಸ್ ಮಾಡುವಂತ ಜಾಬ್ ಆಪರ್ಚುನಿಟಿಗಳ ಕೊರತೆ ಆಗಿದೆ. ಅಂದ್ರೆ ಅಲ್ಲಿ ಅಷ್ಟು ಜನರಿಗೆ ಜಾಬ್ ಆಪರ್ಚುನಿಟಿ ಕೊಡಬೇಕು ಅಂತಂದ್ರೆ ಇದನ್ನ ನಾವು ಯಾರಿಗೂ ಬ್ಲೇಮ್ ಮಾಡೋಕ್ಕಾಗಲ್ಲ. ವಿ ಕ್ಯಾನಾಟ್ ಬ್ಲೇಮ್ ದ ಗವರ್ಮೆಂಟ್, ಬಿಕಾಸ್ ನಮ್ಮ ಉದ್ದೇಶ ಏನು, ಸರ್ಕಾರದ ಉದ್ದೇಶ ಎವ್ರಿ ಪರ್ಸನ್ ಶುಡ್ ಗೆಟ್ ಎಜುಕೇಟೆಡ್. ಎಲ್ಲರೂ ವಿದ್ಯಾವಂತರಾಗಬೇಕು ಹೇಳಿದ್ರೆ ಅದರಲ್ಲಿ ಒಂದು ಗುಟ್ಟು ಅಡಗಿದೆ. ಏನಂದ್ರೆ ನಮ್ಮಲ್ಲಿ ಏನು ದೇವರೊಂದು ತುಂಬಾ ಅದ್ಭುತವಾದ ಶಕ್ತಿ ಕೊಟ್ಟಿದ್ದಾರೆ. ಪ್ರಾಣಿಗಳಿಗೆ ಮಾತು ಬರಲ್ಲ, ಮನುಷ್ಯರಿಗೆ ಮಾತಾಡಬಹುದು. ನಮ್ಮ ಆಲೋಚನೆ ಏನಿದೆ ಅದನ್ನು ನಾವು ವ್ಯಕ್ತಪಡಿಸ್ಕೊಳ್ಬಹುದು ನಮಗೆ. ಹಾಗಾಗಿ ಬರೀ ನಾವೊಂದು ಕಂಪನಿಗೆ ಸೇರೋದು, ಕಂಪನಿಗೆ ಸೇರಿ ಕೆಲಸ ಮಾಡೋದು ಅಂತಲ್ಲ. ವಿ ಕ್ಯಾನ್ ಬಿಲ್ಡ್ ಸೆಲ್ಫ್
ಉದ್ಯೋಗವನ್ನ ನಮಗೆ ಸೃಷ್ಟಿ ಮಾಡಬಹುದು. ಆ ಕೆಪಾಸಿಟಿಯನ್ನ ದೇವರು ಶಕ್ತಿ ನಮಗೆ ಕೊಟ್ಟಿದ್ದಾರೆ. ಅದನ್ನ ನಾವು ಉಪಯೋಗಿಸಿಕೊಂಡ್ರೆ ಭಾರತ ಇಸ್ ದ ಬೆಸ್ಟ್ ಪ್ಲೇಸ್ ನನ್ನ ಪ್ರಕಾರ ಈ ಕೆಲಸಕ್ಕೆ. ಒಳ್ಳೆ ಹೌದು, ಯಾಕಂದ್ರೆ ವಿದೇಶದಲ್ಲಿ ಅದೇ ನಾನು ಈಗ ದುಬೈಯ ಮಾರ್ಕೆಟ್ ಅನ್ನ ನಾನು ಹೇಳೋದಾದ್ರೆ, ಈಗ ನಾನು ಹೋಗಿರೋದು 2010 ನಂತರ. ಅದೇ ನಾನು ಹೋದಾಗ ಅಲ್ಲಿ ನಾವು ಅಂದ್ರೆ ಎಲ್ರಿಗೂ ನಾನು ಯಂಗ್ ಜನರೇಷನ್ಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಯಾವತ್ತು ಕೆಲಸದಲ್ಲಿದ್ದಾಗ ಬರೀ ನಿಮ್ಮ ಏನು 8 into 6 ಜಾಬ್ ಅಥವಾ 9 into 6 ಜಾಬ್ಗೆ ಸ್ಟಿಕ್ ಆನ್ ಆಗಬೇಡಿ. ಫಸ್ಟ್ ಥಿಂಗ್ ನಿಮ್ಮಲ್ಲಿ ಪ್ಯಾಷನ್ ಬೇಕು, ಲರ್ನಿಂಗ್ ಕಂಟಿನ್ಯೂಸ್ಲಿ ಅನ್ನೋ ಮಂತ್ರವನ್ನ ಇಟ್ಕೊಳ್ಬೇಕು. ಪ್ಯಾಷನ್ ಅನ್ನೋ ಪದ ಬಹಳ ಚೆನ್ನಾಗಿ ಹೇಳಿದೆ. ಯಾಕಂದ್ರೆ ಲರ್ನಿಂಗ್ ಕಂಟಿನ್ಯೂಸ್ಲಿ ಬಟ್ ಸೆಲೆಕ್ಟಿವ್ಲಿ. ನಾನು ಯಾಕೆ ಇದನ್ನ ಸೆಲೆಕ್ಟಿವ್ ಹೇಳ್ತೇನೆ ಅಂತಂದ್ರೆ, ಏನೋ ಎಲ್ಲ ಕಲ್ತ್ಕೊಂಡ್ಬಿಟ್ರೆ ಆಗಲ್ಲ. ಸೊ ನಾವೊಂದು ಜಾಬ್ಗೆ ಒಂದು ಪ್ರಿಪೇರ್ ಆಗ್ತಿದ್ದೇವೆ ಅಂತಂದ್ರೆ ದೆನ್ ಸೆಲೆಕ್ಟ್ ಏನ್ ಬೇಕು ಇನಿಷಿಯಲಿ, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ನಮ್ಮಲ್ಲಿ ಜನರಲಿ ಕೊರತೆ ಏನಂದ್ರೆ ಅಕಾಡೆಮಿಕ್ಸ್ ಮುಗ್ದ ಕೂಡಲೇ ಪ್ರೆಷರ್ ಬರುತ್ತೆ, ಮನೆಯಿಂದ ಪ್ರೆಷರ್. ಈಗ ಯಾರಾದ್ರೂ ನೇಬರ್ಸಿಗೆ ಜಾಬ್ ಸಿಕ್ಕಿದ್ರೆ ಪೇರೆಂಟ್ಸ್ ಹೇಳ್ತಾರೆ ಅವ್ರ ಮಗನಿಗೆ ಕೆಲಸ ಸಿಕ್ತು, ಅವ್ರ ಮಗಳಿಗೆ ಸಿಕ್ತು, ಈಗ ಸಿಕ್ಲಿಲ್ಲ. ಮಕ್ಳಿಗೆ ಏನಾಗಿದೆ, ದೇ ಕಮ್ ಅಂಡರ್ ಪ್ರೆಷರ್. ಅವರಿಗೆ ಸ್ವಂತವಾಗಿ ಆವಾಗ ಏನಾಗುತ್ತೆ, ಆಲೋಚನೆ ಮಾಡ್ಲಿಕ್ಕೂ ಆಗಲ್ಲ, ಭಯ ಅನ್ನೋದು ಬಂದ್ಬಿಡುತ್ತೆ, ಸ್ಟ್ರೆಸ್ ಅನ್ನೋದು ಜನರೇಟ್ ಆಗುತ್ತೆ. ಆ ಕಂಪ್ಯಾರಿಸನ್ ಬಿಟ್ಟು ಅವರಿಗೆ ನಾವೊಂದು ಫ್ರೀ ಮೈಂಡ್ ಕೊಟ್ಟಾಗ, ಅದೇ ಸರ್ ಈಗ ಒಂದು ಮಾತು ಹೇಳಿದ್ರು, ನಾವು ಅಕಾಡೆಮಿಕ್ ಆಗಲಿ ಅಥವಾ ಕ್ಯಾರಿಯರ್ ಆಗಲಿ ಸ್ಕಿಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಈ ಸ್ಕಿಲ್ಸ್ ಅಂದರೆ ನನ್ನ ಪ್ರಕಾರ ನೀವೀಗ ಒಂದು ಕೇಳಿದರೆ, ಯಾರಾದರೂ ಮಕ್ಕಳು ವಿದೇಶಕ್ಕೆ ಹೋಗಿ ನಾನು ಏನೋ ಮಾಸ್ಟರ್ಸ್ ಮಾಡಬೇಕು ಅಂತಂದರೆ ನಾನು ಅದಕ್ಕೆ ಪ್ರಿಫರ್ ಮಾಡಲ್ಲ. ಯಾಕೆ ಗೊತ್ತಾ, ನಮ್ಮಲ್ಲಿ ಈಗಿನ ಒಂದು ಟ್ರೆಂಡ್ ಇದೆ, ಎಲ್ಲರೂ ಏನು ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ನಾನು MS ಅಲ್ಲಿ ಮಾಡ್ತೇನೆ ಅಥವಾ ನಾನು MBA ಅಲ್ಲಿ ಮಾಡ್ತೇನೆ, ನಾನು PhD ಅಲ್ಲಿ ಮಾಡಬೇಕು ಅಂತ ಹೋಗ್ತಾರೆ. ಬಟ್ ಎಜುಕೇಶನ್ ಇಸ್ ದ ಬೆಸ್ಟ್ ಎಜುಕೇಶನ್ ನಮ್ಮ ಇಂಡಿಯಾದಲ್ಲಿ. ಯಾಕಂದ್ರೆ ಮಾಸ್ಟರ್ಸ್ ಮಾಡ್ಲಿಕ್ಕೆ ಅಲ್ಲಿ ಹೋದಾಗ ಏನಾಗುತ್ತೆ, ನಮ್ಮ ಇಲ್ಲಿ ಅದೇ IIT ಯಲ್ಲಿ ನಾವಲ್ಲೊಂದು ಓಕೆ ಹಾರ್ಡ್ವೇರ್ ಯೂನಿವರ್ಸಿಟಿ 2-3 ಯೂನಿವರ್ಸಿಟೀಸ್ ಇದೆ, ದಟ್ ಇಸ್ ಫೈನ್, ಅದು ಟಾಪೆಸ್ಟ್ ಒನ್. ಅಲ್ಲಿ ಹೋದ್ರೆ ಅಷ್ಟೇ ನಾಲೆಜ್ ಸಿಗುತ್ತೆ. ಅದನ್ನ ಬಿಟ್ಟು ಬೇರೆ ಯಾವುದೇ ಕಾಲೇಜಸ್ ಅನ್ನ ಆಫ್ಟ್ ಮಾಡಲಿ, ಅಲ್ಲಿ ಕ್ಲಾಸ್ ರೂಮ್ಸೇ ಅವರಿಗೆ ಕ್ಲಾಸ್ ರೂಮ್ಸ್ ಎಜುಕೇಶನೇ ಇಲ್ಲ. ದೇ ಸ್ಪೆಂಡ್ ಆನ್ಲೈನ್ ಕ್ಲಾಸಸ್. ಒಂದು ವಾರದಲ್ಲಿ 5 ದಿನ 7 ದಿನ ಇದ್ರೆ 2 ದಿನ ಬಿಟ್ಬಿಡಿ, 5 ದಿನದಲ್ಲಿ ದೇ ಹ್ಯಾವ್ ಓನ್ಲಿ 3 hours 4 hours ಲೆಕ್ಚರಿಂಗ್ ಕ್ಲಾಸ್, ಮ್ಯಾಕ್ಸ್ ಟು ಮ್ಯಾಕ್ಸ್ ಆನ್ಲೈನ್. ಬಾಕಿದ ಅವರ ಒಂದು 24 ಗಂಟೆಯಲ್ಲಿ ದೇ ಸ್ಪೆಂಡ್ ಆಲ್ಮೋಸ್ಟ್ ರಿಮೈನಿಂಗ್ 12-13 hours ಫಾರ್ ದ ಜಾಬ್. ಏನ್ ಜಾಬ್ ಮಾಡ್ತಾರೆ? ಪಾರ್ಟ್ ಟೈಮ್ ಜಾಬ್ ಮಾಡ್ಲೇಬೇಕು. ಬಟ್ ಯಾವ ಪಾರ್ಟ್ ಟೈಮ್ ಜಾಬ್ ಮಾಡ್ತಾರೆ? ಒಬ್ಬ ಇಂಜಿನಿಯರಿಂಗ್ ಆಗಿ ಅಲ್ಲಿ ಮಾಸ್ಟರ್ಸ್ ಮಾಡ್ಲಿಕ್ಕೆ ಹೋದವ ಅಲ್ಲಿ ಯಾವುದೋ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕ್ತಾ ಇರ್ತಾನೆ, ಅದು ಎಲ್ಲೋ ಒಂದು ಕ್ಲೀನ್ ಮಾಡ್ತಾ ಇರ್ತಾನೆ. ಸೊ ದಟ್ ಮೀನ್ಸ್ ದಟ್ ಅಲ್ಲಿ ಡಿಸ್ಟ್ರಾಕ್ಟ್ ಆಯ್ತು, ಕನೆಕ್ಟಿವಿಟಿ ಹೋಯ್ತು ಅಲ್ವಾ. ಅದರ ನಂತರ ಅವರಿಗೆ ಮಾಸ್ಟರ್ಸ್ ಡಿಗ್ರಿ ಸಿಗುತ್ತೆ, ಸಿಕ್ಕಿದ ಮೇಲೆ ದೇ ಸ್ಟ್ರಗಲ್ ಫಾರ್ ದ ಜಾಬ್. ಯಾಕಂದ್ರೆ ನೀವು ಕಲ್ತದ್ದನ್ನ ಕೆಲಸ ಮಾಡೋದು ಬೇರೆ, ಅಲ್ಲಿ ಲಿಂಕ್ ಬಿಟ್ಟೋಯ್ತು, ದೇ ಆರ್ ಲೂಸಿಂಗ್ ದ ಸ್ಕಿಲ್ಸ್. ಅದೇ ನೀವು ಇಂಡಿಯಾದಲ್ಲಿ ಟಾಪೆಸ್ಟ್ IIT ಕಂಪನಿಗೆ ಆಪ್ಟ್ ಮಾಡಿ, ಟ್ರೈ ಫಾರ್ ಇಟ್. ಅಲ್ಲಿ ಏನಾಗುತ್ತೆ, ನಿಮಗೆ ಕ್ಲಾಸ್ ರೂಮ್ ಕ್ಲಾಸಸ್ ಇದೆ, ಅದ್ರ ಜೊತೆಗೆ ದೇ ಇನ್ವಾಲ್ವ್ ಆನ್ ಯು ಪ್ರಾಕ್ಟಿಕಲ್ ಥಿಂಗ್. ಈ ಪ್ರಾಕ್ಟಿಕಲ್ ಆಗುವಾಗ ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ನಮ್ಮ ಬ್ರೈನ್ ಅನ್ನ ಇನ್ನೂ ಅದು ಅಡ್ವಾನ್ಸ್ ಆಗಿ ಥಿಂಕ್ ಮಾಡುತ್ತೆ. ಸೊ ದಟ್ ಈಸ್ ವಾಟ್ ಮೋರ್ ಇಂಪಾರ್ಟೆಂಟ್. ಹಾಗಾಗಿ ಏನು ವಿದೇಶಕ್ಕೆ ಕೆಲಸಕ್ಕೆ ಹೋಗಬೇಕು ಅನ್ನೋ ಆ ಒಂದು ಮೈಂಡ್ ಸೆಟ್ಟಿಗಿಂತ ದೇಶದಲ್ಲಿ ಇದ್ಕೊಂಡು ಏನಾದರೂ ಸೆಲ್ಫ್ ಸ್ಟಾರ್ಟಪ್ಸ್ ಆಗಿರ್ಬೋದು ಅಥವಾ ಎಂಟರ್ಪ್ರಿನರ್ಶಿಪ್ ಆಗಿರ್ಬೋದು, ಇದ್ರ ಬಗ್ಗೆ ಆಲೋಚನೆ ಮಾಡೋದು ತುಂಬ ಮುಖ್ಯ. ಅದೇ ಮಕ್ಕಳಲ್ಲಿ ಯಾವ ರೀತಿಯಾದಂಥ ಒಂದು ಡಿಸ್ಕಷನ್ ನನ್ನ ಪ್ರಕಾರ ಬರಬೇಕು ಅಂತಂದರೆ, ಹ್ಯಾಸ್ ಅ ಫ್ರೆಂಡ್ ಸರ್ಕಲ್ ದೇ ಶುಡ್ ಟಾಕ್. ನಮ್ಮಲ್ಲಿ ಮೊಬೈಲ್ ಇದೆ, ನಮ್ಮಲ್ಲಿ ಆ ಮೊಬೈಲ್ ಅಲ್ಲಿ ಮಕ್ಕಳು ಬೇರೆದಕ್ಕೆ ಜಾಸ್ತಿ ಅದನ್ನು ಯೂಸ್ ಮಾಡ್ತಾರೆ ಹೊರತು ಪ್ರಾಪರ್ ಆದ ಇನ್ಫಾರ್ಮೇಶನ್ ಯೂಸ್ ಮಾಡಲ್ಲ. ಸರ್ ನಾನೀಗ ಒಂದು ತಗೊಳ್ಳೋದಾದ್ರೆ, ಈಗ ನನಗಿಂತ ಒಂದು 20-25 ವರ್ಷದ ಮೊದಲ ನಾವು NIT ಯಲ್ಲೆಲ್ಲ ಕಲ್ತವ್ರನ್ನ ನಾವು ನೋಡಿದ್ರೆ ಸರ್, ಆಗಿನ ಒಂದು ಮಾಸ್ಟರ್ಸ್ ಮಾಡೋದಂದ್ರೆ ದೇ ಟಾಕ್ ಮೋರ್ ಅಬೌಟ್ ದ ರಿಯಾಲಿಟಿ. ಅವಾಗ ಅದಿತ್ತು, ಇವಾಗ ಹಾಗಲ್ಲ. ಇವಾಗ ಹೇಗಂದ್ರೆ ಮಕ್ಕಳಿಗೂ ಕೂಡ ಯಾರೇನೋ ಎಲ್ಲೋ ಸೇರಿದ್ರು, ಎಲ್ಲೋ ಒಂದು ಕೆಲಸಕ್ಕೆ ಹೋದ್ರು, ಎಲ್ಲೋ ಒಂದು ಕೋರ್ಸ್ ಮಾಡಿದ್ರು, ಸೊ ದೇ ಥಿಂಕ್ ದಟ್ ಈಸ್ ಓಕೆ ಗುಡ್. ಬಟ್ ಹಾಗಲ್ಲ, ಈ ಕೋರ್ಸ್ಗಳು ಅದೆಲ್ಲ ಬರುತ್ತೆ ಹೋಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಎವ್ರಿ ಇಯರ್ ಯು ಹ್ಯಾವ್ ಟು ಅಡಾಪ್ಟ್. ಭಾರತದಲ್ಲಿ ಉದ್ಯೋಗವನ್ನ ಮಾಡ್ಕೊಳ್ಳೋದು ತುಂಬಾ ಸೂಕ್ತ. ಅದು ಇನ್ನೂ ಇನ್ನೂ ಒಂದು 10 ವರ್ಷ 15 ವರ್ಷ ಹೋಗುವಾಗ, ಯಾಕಂದ್ರೆ ವಿದೇಶ, ಈಗ ನಾನು UAE ಅಲ್ಲಿ ತಗೊಳ್ಳೋದಾದ್ರೆ, UAE ಅಲ್ಲಿ ಎಮರೈಟೈಸೇಷನ್ ಬಂದಿದೆ. ಅದು ಯಾವ ತರ, ಮೊದಲು ಈಗ ನಾನೊಂದು 5 ವರ್ಷದ ಮೊದಲು ಈ ತರ ಪಾಲಿಸಿ ಇರಲಿಲ್ಲ. ಇವಾಗ ಎಮರೈಟೈಸೇಷನ್ ಮೊದಲು ಹೇಗಿತ್ತು, 100 ಈಗ ಒಂದು 99 ಜನವನ್ನ ಹೈರ್ ಮಾಡಿದ ನಂತರ ಫಾರ್ ದ 101 ದೇ ಹ್ಯಾವ್ ಟು ಹೈರ್ ಲೋಕಲ್ ಒನ್. ಬಟ್ ಈಗ ಅಲ್ಲಿ ಏನಾಗಿದೆ, ಈಗ ದುಬೈ ಮಾತ್ರ ಅಲ್ಲ, ಬಾಕಿದೆಲ್ಲ GCC ಕಂಟ್ರೀಸ್ ಅಲ್ಲೂ ಅವರದ್ದು ಲೋಕಲ್ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಈಗ ದುಬೈಲಿ ಕರೆಂಟ್ ಸಿನಾರಿಯೋ ಅಲ್ಲಿ 49th ಎಂಪ್ಲಾಯ್ ಆದ ನಂತರ ಫಾರ್ ದ 50th ಎಂಪ್ಲಾಯ್ ದರ್ ಇಸ್ ಎ ಲೋಕಲ್. ಸೊ ರಿಸೆಪ್ಷನ್ ಅಲ್ಲಿ ಇವಾಗ ಲೋಕಲ್ ಬೇಕು. ಮೊದಲೆಲ್ಲಾದ್ರೆ ರಿಸೆಪ್ಷನ್ ಅಲ್ಲಿ ಏನಂದ್ರೆ ದಟ್ ಇಸ್ ದ ಚೀಪೆಸ್ಟ್ ಒನ್. ಸ್ಯಾಲರಿ ವೇಜಸ್ ಇಸ್ ವೆರಿ ಇಂಪಾರ್ಟೆಂಟ್. ರಿಸೆಪ್ಷನ್ ಅಲ್ಲಿ ಜಾಸ್ತಿ ಜನ ಕೂತ್ಕೊಳ್ತಿದ್ದದ್ದು ಫಿಲಿಪೈನ್ಸ್. ಸೊ ಅವ್ರಿಗೆ ಏನಂದ್ರೆ ಯು ಕ್ಯಾನ್ ಪೇ ಮ್ಯಾಕ್ಸಿಮಮ್ 2000-2500 ಕೊಟ್ಟರು ನಡೀತಿತ್ತು. ಬಟ್
ಈಗ ಹಾಗಲ್ಲ. ಅದೇ ನೀವು ಲೋಕಲ್ ಅವರನ್ನು ಕೂತ್ಕೊಳಿಸುವಾಗ ಮಿನಿಮಮ್ ಸ್ಯಾಲರಿ ಅವ್ರದ್ದು 10,000 ಮಿನಿಮಮ್ ಆಗಿತ್ತು ಸರ್. ಬಟ್ ಈಗ ಏನಾಗಿದೆ, ಬಿಕಾಸ್ ದರ್ ಆರ್ ಮೆನಿ ಪೀಪಲ್, ಅವರು ಓನ್ ಕಂಪನೀಸ್ ಆಗಿರ್ಬೋದು, ಯಾಕಂದರೆ ಗೌರ್ಮೆಂಟ್ ಸೆಕ್ಟರ್ ಆದರೆ ದಟ್ ಇಸ್ ಫೈನ್. ವೆನ್ ಇಟ್ ಕಮ್ಸ್ ಟು ಎ ಪ್ರೈವೇಟ್ ಸೆಕ್ಟರ್ ಆಗುವಾಗ ಅದೇ ಒಂದು ಕಂಪನಿಗೆ ಅದರಲ್ಲಿ ಏನಂದರೆ ಕಾಸ್ಟ್ ತುಂಬ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಪ್ರತಿಯೊಂದರಲ್ಲೂ ಕಾಸ್ಟ್ ಕಟ್ಟಿಂಗ್ ಅನ್ನು ನೋಡ್ತಾ ಇದ್ದಾರೆ. ಹಾಗಾಗಿ ಈಗ ಸ್ಯಾಲ್ರಿ, ನಾನಾಗ ನಿಮ್ಗೆ ಹೇಳಿದಾಗೆ ಸ್ಯಾಲ್ರಿಯಲ್ಲೂ ಕೂಡ ಒಂದು 20 ವರ್ಷದ ಮೊದಲು ದುಬೈಗೆ ಹೋದಾಗ ಸ್ಯಾಲ್ರಿ ವೇಜಸ್ ತುಂಬ ಚೆನ್ನಾಗಿತ್ತು, GCCಯಲ್ಲೂ ಸ್ಯಾಲ್ರಿ ವೇಜಸ್ ಚೆನ್ನಾಗಿತ್ತು. ಬಟ್ ಈಗ ಹಾಗಲ್ಲ. ಈಗ ಎಲ್ಲದಕ್ಕೂ ಒಂದು ದರ್ ಇಸ್ ಅ ಪ್ಲಾಟ್ಫಾರ್ಮ್, ಆ ಮಾಡ್ರೇಟ್ ಸ್ಯಾಲ್ರಿ ಇಟ್ಕೊಂಡೇ ಹೋಗ್ತಾರೆ. ಈಗ ಏನಂದ್ರೆ ಮಕ್ಕಳಿಗೆ ನಾನು 1 ವರ್ಷ ಆಯಿತು, 2ನೇ ವರ್ಷಕ್ಕೆ ನನಗೆ 5,000 to 10,000 ಸಂಬಳ ಬೇಕು ಅಂತಂದ್ರೆ ಸಿಗಲ್ಲ. ದೇ ಹ್ಯಾವ್ ಟು ವೇಟ್ ಅನದರ್ ಫಾರ್ ಮಿನಿಮಮ್ 5+ years. ಒಳ್ಳೆ ಅನುಭವದ ಮಾತುಗಳನ್ನು ಹೇಳಿದಿರಿ. ಈಗ ಯತೀಶ್ ರಾವ್ ಅವರೇ, ಈಗ GTTCಯಲ್ಲಿ ಕೌಶಲ್ಯದ ಬಗ್ಗೆ ಕಲಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಈ ಕೌಶಲ್ಯದ ಬಗ್ಗೆ ನಾವು ಹೆಚ್ಚು ಮಾತಾಡಿರುವಂಥದ್ದು. ಏನು ಕಲಿಸ್ತಾರೆ ಅಲ್ಲಿ GTTCಯಲ್ಲಿ? ವಿದ್ಯಾರ್ಥಿಗಳು ಅಂದರೆ ಈಗ ಪೋಷಕರ ಕಾರ್ಯಕ್ರಮ ನೋಡ್ತಾ ಇರ್ತಾರೆ, ತಮ್ಮ ಮಕ್ಕಳು ಹೀಗೆ ಕೌಶಲ್ಯವನ್ನು ಕಲಿಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಆಸೆ ಇದೆ. ಯಾವ ರೀತಿಯ ಕಲಿಕೆ ಇದೆ ಅಲ್ಲಿ? GTTCಯಲ್ಲಿ ಗೌರ್ಮೆಂಟ್ ಟೂಲ್ ರೂಮ್ ಟ್ರೈನಿಂಗ್ ಸೆಂಟರ್ ಅಂತ ಹೇಳುವಂಥ ಸಂಸ್ಥೆ ಇದು ನಾವು 1972ನೇ ಇಸವಿಯಲ್ಲಿ ಆ ಸಮಯದಲ್ಲಿ ಕರ್ನಾಟಕ ಗೌರ್ಮೆಂಟ್ ಮತ್ತು ಡೆನ್ಮಾರ್ಕ್ ಗೌರ್ಮೆಂಟ್ನ ಒಡಂಬಡಿಕೆಯಿಂದ ಶುರುವಾದಂಥ ಸಂಸ್ಥೆ GTTC ಅಂತ ಹೇಳುವಂಥ. ಬೆಂಗಳೂರಲ್ಲಿ ಫಸ್ಟ್ ಸ್ಟಾರ್ಟ್ ಆಯಿತು. ಆಮೇಲೆ ಕಾಲಾನಂತರ ಪ್ರತಿ ಜಿಲ್ಲೆಗೆ ಒಂದೊಂದು ಕೇಂದ್ರವನ್ನು ಸ್ಥಾಪನೆ ಮಾಡಿದರು. ಮುಖ್ಯವಾಗಿ ಇಲ್ಲಿ ನಾವು ಕೊಡುವಂಥದ್ದು ಡಿಪ್ಲೊಮಾ ಕೋರ್ಸು. ಇದ್ರ ಡಿಪ್ಲೊಮಾ ಕೋರ್ಸು, ನಮ್ಮ ಡಿಪ್ಲೊಮಾ ಕೋರ್ಸು 4 ವರ್ಷ. ಇದು ಕೌಶಲ್ಯ ಆಧಾರಿತ ಡಿಪ್ಲೊಮಾ ಕೋರ್ಸು. 4 ವರ್ಷ ಡಿಪ್ಲೊಮಾ. 4 ವರ್ಷ ಯಾಕೆ ಅಂತ ಹೇಳಿದರೆ, 3 ವರ್ಷ ಮಕ್ಕಳು ನಮ್ಮ ಕಾಲೇಜಲ್ಲಿ ಕಲಿತಾರೆ, ಮತ್ತು 1 ವರ್ಷ ಅವರನ್ನು ಇಂಡಸ್ಟ್ರಿಯಲ್ ಟ್ರೈನಿಂಗ್ಗೆ ನಾವು ಹಾಕ್ತೇವೆ. ಸೊ ಅಲ್ಲಿ ಅವರಿಗೆ ಜಾಬ್ ಅಸಿಸ್ಟೆನ್ಸ್ ಸಿಕ್ಕಿತು 100%. ಹೆಚ್ಚಿನವರದು ಕಂಪ್ಲೀಟ್ ಆದ ಮೇಲೆ ಅವರು ಹೆಚ್ಚಾಗಿ ಪರ್ಮನೆಂಟ್ ಆಗಿ ಅಬ್ಸರ್ವ್ ಆಗ್ತಾರೆ ಅಥವಾ ಬೇರೆ ಕಡೆ ಅವರ ಕೆಲಸಕ್ಕೆ ಹೋಗ್ತಾರೆ. ಇದು ಎರಡನೇ ವಿಶೇಷತೆ ನಮ್ಮ GTTCಯಲ್ಲಿ ಯಾಕೆ ಸೇರಬೇಕು ಅಂತ ಹೇಳಿದರೆ, ನಮ್ಮ ಪಠ್ಯಕ್ರಮ ಬೇರೆ ಯೂನಿವರ್ಸಿಟಿ ಪಠ್ಯಕ್ರಮ ಆ ರೀತಿಯಲ್ಲ. ನಾವು ಪಠ್ಯಕ್ರಮವನ್ನು ಹೇಗೆ ಮಾಡ್ತೇವೆ ಅಂತ ಹೇಳಿದರೆ, ನಾವು ಈ ಜಾಗತಿಕ ಮಟ್ಟದಲ್ಲಿರುವಂತಹ ಕಂಪನಿಗಳೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡು ಪಠ್ಯಕ್ರಮ ಮಾಡ್ತೇವೆ. ಉದಾಹರಣೆಗೆ ನಾವೀಗ ಆಗ ಕರ್ನಾಟಕ ಸರ್ಕಾರ ಮತ್ತು ಡ್ಯಾನಿಷ್ ಗೌರ್ಮೆಂಟ್ ಅಂತ ಹೇಳಿದೆ, ನಾವು ಅವರ ಪಠ್ಯಕ್ರಮವನ್ನು ಅಳವಡಿಸಿದೆವು ಇದರಲ್ಲಿ. ಆಮೇಲೆ ನಾವು ಡಸಾಲ್ಟ್ ಸಿಸ್ಟಮ್ ಒಟ್ಟಿಗೆ ನಮ್ಮ ಟೈಅಪ್ ಇದೆ. ನಿಮ್ಮ ರಫೇಲ್ ಅಂತ ಏನು ಯುದ್ಧ ವಿಮಾನ ಬರ್ತದ, ಅದರೊಟ್ಟಿಗೆ ನಾವು ಅವರ ಪಠ್ಯಕ್ರಮ ಏನು ಇಂಡಸ್ಟ್ರಿಗೆ ಏನು ಬೇಕು ಅದನ್ನು ನಾವು ಕಲಿಸ್ತೇವೆ ಇದರಲ್ಲಿ. ನಮ್ಮ ಯಾಕೆ ಈ ಕಾನ್ಸೆಪ್ಟ್ ಬಂತು ಅಂತ ಹೇಳಿದರೆ, ನಮ್ಮ GTTC ಯಾಕೆ ಮಾಡಬೇಕು ಅಂತ ಹೇಳಿದರೆ, ಅದು ಇಂಡಸ್ಟ್ರಿಯಲ್ ಗ್ಯಾಪ್ ಅಂತೇಳಿ ಕರೀತಾರೆ. ಶೈಕ್ಷಣಿಕವಾಗಿ ನಾವು ಏನು ಮಕ್ಕಳಿಗೆ ಕಲಿಸ್ತೇವ, ಉದ್ಯೋಗಕ್ಕೆ ಏನು ಬೇಕಾ ಅದಕ್ಕೆ ತುಂಬ ಗ್ಯಾಪ್ ಉಂಟು, ಅಂತರ ಉಂಟು. ಸೊ ಅದನ್ನು ಕಮ್ಮಿ ಮಾಡಲಿಕ್ಕೋಸ್ಕರ ನಾವು ಇದು GTTC ಅಂತ ಹೇಳಿ ನಾವು ಸ್ಥಾಪನೆ ಮಾಡಿರುವಂಥದ್ದು. ನಮ್ಮಲ್ಲಿ ವಿಶೇಷದಂತೇಳಿ ನಮ್ಮ 70% ಪ್ರಾಯೋಗಿಕ ಮತ್ತು ರಚನಾತ್ಮಕ ಕಲಿಕೆಗೆ ಒತ್ತು ಕೊಡ್ತೇವೆ. ಪ್ರಾಕ್ಟಿಕಲ್. ಹೌದು. ಥಿಯರಿ ಸ್ವಲ್ಪ ಕಮ್ಮಿ, 20 to 30% ಮಾತ್ರ ನಾವು ಥಿಯರಿ ಕೊಡುವಂಥದ್ದು. ಈ ಮಕ್ಕಳಿಗೆ ಏನಾಗ್ತದೆ ಅಂತ ಹೇಳಿದರೆ, ಇದು ಪ್ರಾಕ್ಟಿಕಲ್ ಮಾಡುವಾಗ ಇದೀಗ ಕೈಗಾರಿಕೆಗಳಲ್ಲಿ ಕಂಪನಿಯಲ್ಲಿ ಏನೆಲ್ಲ ಕೆಲಸ ಏನು ಮಾಡ್ತಾರೆ ಅದರ ಮಕ್ಕಳು ಇಲ್ಲಿಯೇ ರೆಡಿಯಾಗಿರ್ತಾರೆ ಅದಕ್ಕೆ. ಹಾಗಾಗಿ ಅವರು 4ನೇ ವರ್ಷಕ್ಕೆ ಹೊರಗೆ ಹೋಗುವಾಗ ಕೈಗಾರಿಕೆಗಳಿಗೆ ಸಿದ್ಧ ಒಂದು ಏನು ರೆಡಿ ವರ್ಕ್ ಫೋರ್ಸ್ ಸಿಗ್ತದೆ. ಹೌದು, ರೆಡಿ ಮಾನವ ಸಂಪನ್ಮೂಲ ಕೈಕೇಳಿ ಸಿಗ್ತದೆ. ಅಲ್ಲಿ ಬೇಕಾಗಿಲ್ಲ. ಸೊ ಅಂತ ಒಂದು ಮಾನವ ಸಂಪನ್ಮೂಲವನ್ನು ಒದಗಿಸುವಂತಹ ಸಂಸ್ಥೆ ನಮ್ಮರಲ್ಲಿ ಇರುವಂತದ್ದು. ಸೊ ಡಿಪ್ಲೊಮಾ ಕೋರ್ಸ್ ಬಹಳ ಇದು ನಮ್ದು ಮೆಕ್ಯಾನಿಕಲ್ ಅಲ್ಲಿ ಕೊಡ್ತೇವೆ, ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಕೊಡ್ತೇವೆ, ಮೆಕ್ಯಾನಿಕಲ್ ಅಲ್ಲಿ ಟೂಲ್ ಅಂಡ್ ಡೈ ಮೇಕಿಂಗ್ ಅಂತ ಇರ್ತದೆ, ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಇರ್ತದೆ, ಬೇರೆ ಬೇರೆ ಸೆಕ್ಟರ್ ಅಲ್ಲಿ ಕೊಡ್ತೇವೆ. ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ಅಲ್ಲಿ ಕೊಡ್ತೇವೆ. ಆ ರೀತಿಯಲ್ಲಿ ಬೇರೆ ಬೇರೆ ಡಿಪ್ಲೊಮಾ ಕೋರ್ಸ್ಗಳನ್ನು ನಾವು ಕೊಡ್ತೇವೆ. ಈಗ ವಿದ್ಯಾರ್ಥಿನಿಯರು ಎಷ್ಟು ಮಂದಿ ಇರ್ತಾರೆ ಸರ್ ಅಲ್ಲಿ ಭಾಗವಹಿಸ್ತಾರೆ? ಮೊದಲೆಲ್ಲ ITI ಅಂತ ಈಗೆಲ್ಲ ಹುಡುಗಿಯರು ಬರ್ತಾ ಇರಲಿಲ್ಲ ಅಂತ ಒಂದು ಭಾವನೆ ಇತ್ತು. ಹೀಗೆ ಹಾಗೆ ಇಲ್ಲ. ನಮ್ಮಲ್ಲಿ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿನಿಯವರು ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಪ್ಲಸ್ ಈಗ ನಾವು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಅಂತೂ ಹೆಚ್ಚಾಗಿ ಇರುವಂಥದ್ದು ವಿದ್ಯಾರ್ಥಿನಿ ಇದರಲ್ಲಿ. ಸೊ ಬರ್ತಾರೆ, ಬರೋದಿಲ್ಲ ಅಂತ ಹೇಳಿಲ್ಲ. ಅದು ಅವರವರ ಇಂಟ್ರೆಸ್ಟ್ ಮೇಲೆ ಹೋಗ್ತದೆ. ಕೆಲವರು ಈಗ ನಮ್ಮಲ್ಲಿ ಪ್ರಾಕ್ಟಿಕಲ್ ಆದ ಕಾರಣ ಫಿಸಿಕಲ್ ವರ್ಕ್ ಇರ್ತದೆ. ಹಾಗಾಗಿ ಅದು ರೆಡಿ ಯಾರು ಅದಕ್ಕೆ ರೆಡಿ ಇರ್ತಾರ ಅದಕ್ಕೆ, ಅದು ಯಾರಿಗೆ ಇಂಟ್ರೆಸ್ಟ್ ಉಂಟಾ ಅವ್ರು 100% ಬಂದೇ ಬರ್ತಾರೆ ಅದಕ್ಕೆ, ಅದೇನು ಸಮಸ್ಯೆ ಬರೋದಿಲ್ಲ. ಇದೀಗ ಇಂಜಿನಿಯರಿಂಗ್ ಎನ್ನುವಂಥದ್ದು ತುಂಬ ಒಂದು ರೀತಿ ದುಬಾರಿ. ಇಂಜಿನಿಯರಿಂಗ್ ಎನ್ನುವಂಥದ್ದು ದುಬಾರಿ ಅಂದರೆ ದುಬಾರಿ, ಅದು ಈಗಿನ ಬಿಫೋರ್ ಏನಿದೆ ಇಂಜಿನಿಯರಿಂಗ್ ಕಲಿಯೋ ಮೊದಲು ಫಸ್ಟ್ PUC ಸೆಕೆಂಡ್ PUCಯಲ್ಲಿ ಸಿದ್ಧ ಮಾಡೋದೇ ಒಂದು ಭಾರಿ ಒಂದು ದುಬಾರಿಯಾದ ಒಂದು ವ್ಯವಹಾರ. ಬಿಸ್ನೆಸ್ ಎನ್ನುವುದನ್ನೇ ಬಳಸು, ಬಹಳ ದುಬಾರಿ ಅದು. ಇಂಜಿನಿಯರಿಂಗ್ ಬಂದಮೇಲೆ ಏನಿಲ್ಲ ಅಂತ ಹೇಳ್ತಾರೆ ಮಕ್ಕಳು, ಆದರೆ ಅಲ್ಲಿ ಬಂದಮೇಲೆ ಅವರಿಗೆ ಏನಿಲ್ಲ ಅಂತಾರೆ. ಅದು ಮೊದಲು 2 ವರ್ಷ ಅವರನ್ನು ಸಿದ್ಧ ಮಾಡೋದೇ ಒಂದು ಭಾರಿ ಒಂದು ದುಬಾರಿ. ಹೀಗಿರುವಾಗ
ಈ ಡಿಪ್ಲೊಮಾ ಇಂತಹ ಕೋರ್ಸ್ಗಳನ್ನು ಮಾಡೋದು ಅದು ಹೇಗಿದೆ, ದುಬಾರಿನೋ ಅಥವಾ ಹೇಗೆ ಸಾಮಾನ್ಯ ಜನರಿಗೆ ಇದು ಕೈಗೆಟುಕುವಂಥದ್ದು? ಸಾಮಾನ್ಯ ನಮ್ಮಲ್ಲಿ ಅಂತ ಹೇಳಿದ್ರೆ, ಈಗ ಉದಾಹರಣೆ ನಮ್ಮಲ್ಲೇ ನೋಡಿ, ಈಗ 4 ವರ್ಷ ಅವರಿಗೆ ಕಲಿಬೇಕು ಅಂತ ಹೇಳಿ ಆದರೆ 1,30,000 ರೂಪಾಯಿ ಖರ್ಚಾಗ್ತದೆ. ಒಟ್ಟು 4 ವರ್ಷ 4 ವರ್ಷ ಆಯ್ತಾ? ಸರಿ ಸರಿ. ಅದರಲ್ಲಿ ಅವರಿಗೆ ಈಗ ಕೊನೆಯ ವರ್ಷಕ್ಕೆ ಇಂಡಸ್ಟ್ರಿಯಲ್ ಟ್ರೈನಿಂಗಲ್ಲಿ ನಾವು ಅವರಿಗೆ ಸೇರಿಸ್ತೇವೆ, ಕಂಪನಿಗಳಿಗೆ ನಾವು ಸೇರ್ಪಡೆ ಆಗ್ತಾರೆ. ಆಗ ಅವರಿಗೆ ಸ್ಟೈಪೆಂಡ್ ಅಂತೇಳಿ ಒಂದು 15,000 ರೂಪಾಯಿ ಸಿಗ್ತದೆ ಅವರಿಗೆ ಆ ಟೈಮಲ್ಲಿ. ಅವ್ರ ಕೋರ್ಸ್ ಕಂಪ್ಲೀಟ್ ಆಗಿರೋದಿಲ್ಲ. ಆಯ್ತಾ? ಇದಲ್ಲದೆ ನಮ್ಮಲ್ಲಿ ವಿದ್ಯಾರ್ಥಿ ವೇತನದ ಸೌಲಭ್ಯ ಸಹ ಉಂಟು ಅದರಲ್ಲಿ, ಸೊ ಅದು ಸಿಗ್ತದೆ ಅದರಲ್ಲಿ. ಹಾಗಾಗಿ ಅವ ಖರ್ಚು ಮಾಡೋದು ಕೋರ್ಸಿಗೆ 1,30,000. ಫೈನಲ್ ಇಯರ್ ಅಲ್ಲಿ ಇನ್ನೂ ಪಾಸಾಗಿ ಹೋಗುದಿಲ್ಲ, 1,50,000 ಮೇಲೆ ಅವ ದುಡಿತಾನೆ ಅದರಲ್ಲಿ. ಸೊ ಫಸ್ಟ್ ವಿದ್ಯಾರ್ಥಿ ವೇತನವೂ ಸಿಗ್ತದೆ. ಹಾಗಾಗಿ ನಾವು ಒಟ್ಟಾರೆ ಹೇಳೋದು ಅಂತ ಹೇಳಿ ಆದರೆ ಒಂದು ಲಾಂಗ್ ಟರ್ಮ್ ಪ್ಲಾನಿಂಗ್ ಅಂತ ಹೇಳಿದ್ರೆ ಅವರು ಫ್ರೀಯಾಗಿ ಕೋರ್ಸ್ ಮಾಡ್ತಾರೆ, ಫ್ರೀಯಾಗಿ ಮಾಡ್ತಾರೆ ಅದರಲ್ಲಿ ಅಂತೇಳಿ ಆ ರೀತಿಯಲ್ಲಿ ಬರುವಂತ ಹಾಗೆ ಇರುವಂಥದ್ದು. ಇದರಲ್ಲಿ ಬಹಳಷ್ಟು ಕೋರ್ಸುಗಳಿದ್ದಾವೆ. ಈಗ ನಮಗೆ ಕರ್ನಾಟಕ ಸರ್ಕಾರದಿಂದ ನಾವು ಈಗ ಸ್ಕಿಲ್ ಡೆವಲಪ್ಮೆಂಟಿಂದ ಬಹಳಷ್ಟು ಕೋರ್ಸ್ಗಳು ಕೊಡ್ತೇವೆ. ನಾವೀಗ ಇಂಜಿನಿಯರಿಂಗ್ ಟೆಕ್ನಾಲಜಿ ಅಂತ ಹೇಳಿ ಅಲ್ಲ, ನಾವು ಸಾಫ್ಟ್ ಸ್ಕಿಲ್ ಕೋರ್ಸ್ಗಳು ಕೊಡ್ತೇವೆ. ಬಹಳ ಮುಖ್ಯ ಇದು. ಈಗ ನಾವು ಜಾಗತಿಕ ಮಟ್ಟದಲ್ಲಿ ಮೇಡಮ್ಗೆ ಗೊತ್ತಿರ್ಬೋದು, ನಾವು ಸಂವಹನ ಮಾಡಬೇಕು ಅಂತ ಹೇಳಿ ಸಾಫ್ಟ್ ಕೋರ್ಸ್ ಸ್ಕಿಲ್ಗಳು ಬಹಳ ಇಂಪಾರ್ಟೆಂಟ್. ಕಮ್ಯುನಿಕೇಶನ್ ಇರ್ಬೋದು, ತಂಡದಲ್ಲಿ ಕೆಲಸ ಮಾಡುವಂಥದ್ದು ಇರ್ಬೋದು, ಟೀಮ್ ವರ್ಕ್, ಲೀಡರ್ಶಿಪ್ ಇರೋ ನಾಯಕತ್ವ ಗುಣ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಅದು ಬರುವುದಿಲ್ಲ, ಅದು ಬರುವಂಥದ್ದು. ಅಂಥ ಸ್ಕಿಲ್ಗಳನ್ನು ಸಹ ನಾವು ಕೊಡ್ತೇವೆ ಇದರಲ್ಲಿ. ಅದಲ್ಲದೆ ನಮ್ದು ಈಗ ನಮ್ಮ ಭಾರತದ ಗ್ರಾಮೀಣ ಭಾಗದಲ್ಲಿರುವಂತಹ ಗುಡಿ ಕೈಗಾರಿಕೆ ಇರ್ಬೋದು, ಶಿಲ್ಪಕಲೆ ಇರ್ಬೋದು. ಈಗ ಮೊದಲಾದ್ರೆ ಕೆಲವೊಂದು ಖಾಲಿ ವರ್ಗಕ್ಕೆ ಮಾತ್ರ ಸೀಮಿತವಾಗಿತ್ತು, ಇವಾಗ ಹಾಗಲ್ಲ. ಈಗ ಯಾರು ಬೇಕಾದ್ರೆ ಇಂಟ್ರೆಸ್ಟ್ ಇದ್ದವರು ಸಹ ಆಸಕ್ತಿದ್ರು ಅದನ್ನು ಕಲಿಬಹುದು. ಆ ರೀತಿಯಲ್ಲಿ ಒಂದು 35 ಕ್ಷೇತ್ರಗಳಲ್ಲಿ 100ಕ್ಕೂ ಮಿಕ್ಕಿ ನಾವು ಕೌಶಲ್ಯಗಳನ್ನ ಲಿಸ್ಟ್ ಮಾಡಿದ್ದಾರೆ. ಅದು ಆನ್ಲೈನ್ ಲಭ್ಯತೆ ಇದೆ. ಯಾರಿಗೆ ಇಂಟ್ರೆಸ್ಟ್ ಉಂಟ ಅವರು ಅದನ್ನು ಪಡ್ಕೊಳ್ಬಹುದು, ಅದರ ಸೌಲಭ್ಯನ ಪಡ್ಕೊಳ್ಬಹುದು. ಅದಕ್ಕೆ ಯಾವುದೇ ರೀತಿಯ ನಿಮಗೆ ಪ್ರೀ ಕ್ವಾಲಿಫಿಕೇಶನ್ ಇಲ್ಲ. ನೀವು ಒಂದು SSLC ಅಥವಾ ಯಾವ್ದಾದ್ರು ಪಾಸ್ ಆದರೂ ಸಾಕಾಗುತ್ತೆ ಇದರಲ್ಲಿ, ಆಮೇಲೆ ನೀವು ಅದನ್ನು ಮಾಡಿಕೊಂಡು ಹೋಗ್ಬೋದು. ಆ ರೀತಿಯಲ್ಲಿ ಅದಕ್ಕೆ ಬೇಕಾದಂತ ನಿಮಗೆ ಸಾಲ ಸೌಲಭ್ಯಗಳನ್ನು ಸ್ವತಃ ಉದ್ಯಮ ಮಾಡಲಿಕ್ಕೂ ನಿಮಗೆ ಅದು ಸಹ ನಮಗೆ ಏನು ಸರ್ಕಾರದಿಂದ ನಿಮಗೆ ಸಾಲ ಸೌಲಭ್ಯಗಳು ಒದಗಿಸುವಂಥದ್ದು ಯೋಜನೆಗಳು ಇದ್ದಾವೆ. ಅದರಲ್ಲಿ ನಾವೀಗ ರಾಜ್ಯ ಮಟ್ಟದಲ್ಲಿ ಹೇಳೋದು ಅಂತ ಹೇಳಿದ್ರೆ CMKKY ಅಂತ, ಮುಖ್ಯಮಂತ್ರಿಗಳ ಕೌಶಲ್ಯ ಅಭಿವೃದ್ಧಿ ಯೋಜನೆ ಅಂತ ಹೇಳುವಂಥದ್ದು. ನಾವು ಕೇಂದ್ರದ ಮಟ್ಟದಲ್ಲಿ ರಾಷ್ಟ್ರ ಮಟ್ಟ ಹೇಳೋದು ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳ ಕೌಶಲ್ಯ ಅಭಿವೃದ್ಧಿ ಯೋಜನೆ ಅಂತ ಹೇಳುವಂಥದ್ದು. ಇದರ ಮೂಲಕ ಬಹಳಷ್ಟು ಸ್ಟಾರ್ಟ್ಅಪ್ ಕಂಪನಿಗಳು ಸ್ಟಾರ್ಟ್ ಆಗಿದ್ದಾವೆ, ಬಹಳಷ್ಟು. ಈಗ ಉದಾಹರಣೆ ನಾನು ಹೇಳಿದರೆ 2021ರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು 10-15 ಸ್ಟಾರ್ಟ್ಅಪ್ ಕಂಪನಿಗಳಿದ್ದು, 2024ಕ್ಕೆ ಬರುವಾಗ 60 ಕಂಪನಿಗಳ ರಿಜಿಸ್ಟರ್ಡ್ ಅಂತ ಹೇಳುದು ಸ್ಟಾರ್ಟ್ಅಪ್ ಕಂಪನಿ ನಮ್ಮ ಕನ್ನಡ ರಾಜ್ಯದಲ್ಲಿ. ಅಂದ್ರೆ ಬೆಳವಣಿಗೆ ಇದ್ದಾವೆ, ಕೆಲಸ ಮಾಡುವವರಿಗೆ ಬೆಳವಣಿಗೆ ಇದೆ, ಅಭಿವೃದ್ಧಿ ಇದೆ, ಇಲ್ಲ ಅಂತ ಹೇಳಿಲ್ಲ. ಸೊ ಆ ರೀತಿಯಲ್ಲಿ ಅವರು ಮುಂದುವರಿಬೇಕಾಗುತ್ತೆ. ಅಲ್ಲ, ಒಳ್ಳೆ ಮಾಹಿತಿ ಅದು ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಬಹಳ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಿ.